ಶ್ರೀ ಯಶವಂತ ವ್ಯಾಯಾಮ ಶಾಲೆ ಹಾಗೂ ಶ್ರೀ ಯೋಗನಿಧಿ ಪತಾಂಜಲಿ ಪ್ರತಿಷ್ಠಾನದ ವತಿಯಿಂದ 48 ದಿನಗಳ ಉಚಿತ ಯೋಗ ತರಬೇತಿ ಶಿಬಿರದ ಸಮಾರೋಪ ಕಾರ್ಯಕ್ರಮ ಹಾಗೂ ಶ್ರೀ ಯಶವಂತ ವ್ಯಾಯಾಮ ಶಾಲೆಯ ವಿದ್ಯಾರ್ಥಿಗಳಿಂದ ಮನಮೋಹಕ ಮಲ್ಲಕಂಬ ಪ್ರದರ್ಶನ ಶ್ರೀ ಯಶವಂತ ವ್ಯಾಯಾಮ ಶಾಲೆ ಬಂಟ್ವಾಳದ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವ್ಯಾಯಾಮ ಶಾಲೆಯ ಹಿರಿಯ ಸದಸ್ಯರಾದ ಭಸ್ತಿ ವಾಮನ ಶೆಣೈ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಹಿರಿಯರು ನಡೆಸಿಕೊಂಡು ಬಂದ ದಾರಿಯನ್ನ ಈಗಿನ ಯುವಕರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದು ಬಹಳ ಸಂತೋಷವನ್ನ ತಂದುಕೊಟ್ಟಿದೆ. ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಎಲ್ಲ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ಎಂದರು. ಹಿರಿಯರು ಏನೊಂದು ದಾರಿಯಲ್ಲಿ ನಮಗೆ ಹೋಗಿ ಹೇಳಿದ್ರು, ಆ ದಾರಿಯಲ್ಲಿ ಈ ಸಂಸ್ಥೆ ನಡೀತಾ ಉಂಟು ಅಂತ ನಮಗೆ ಹೇಳಿದ್ರೆ, ಹಿರಿಯರ ಒಂದು ನಮ್ಮ ಹಿರಿಯರು 1939ನಲ್ಲಿ ಇಲ್ಲಿ ಯಶವಂತ ವ್ಯಾಯಾಮ ಶಾಲೆಗೆ ಸುಖದಿಂದ್ರ ಸ್ವಾಮಿಗಳು ಪ್ರಾರಂಭಿಸುವ ಮಾಡಿದರು. ಆ ನಂತರದ ನಿರಂತರವಾಗಿ ಇಲ್ಲಿಯ ಸಮಾಜದೊಟ್ಟಿಗೆ ಅಥವಾ ಬಾರ್ಗಿ ಸಮಾಜದೊಟ್ಟಿಗೆ ಇನ್ನೊಂದು ಇಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಸಾಮಾಜಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಏನೇನು ಆಗಬೇಕಂತ ಕೆಲವರಿಗೆ ಅನ್ನಿಸ್ತದೆ, ಅದು ಇಲ್ಲಿ ಆಗ್ತದೆ. ಅದಕ್ಕೊಂದು ಸ್ಕೋಪ್ ನಾವು ಇಲ್ಲಿ ಮಾಡಿಕೊಡ್ತೇವೆ. ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ, ಈಗ ನಾವು ಮಾಡಿಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಹಿರಿಯರು ಏನು ಒಂದು ಉದ್ದೇಶದಿಂದ ಇಲ್ಲಾಗಿದೆ, ಈ ಪರಿಸರದ ಯುವಕರಿಗೆ ಅಥವಾ ಬಾಲಕರಿಗೆ ಒಂದು ಉತ್ತಮವಾದ ದೈಹಿಕ ಆರೋಗ್ಯವಾದ ಶಿಕ್ಷಣ ಕೊಡಬೇಕಂತ ಅವರ ತಲೆಯಲ್ಲಿತ್ತು. ಅದರಿಂದ ನಾವು ಬಳಿಕ ಶಿಖರೋಪನ್ಯಾಸ ನೀಡಿದ ಸಂತ ಲೂಷಿಯಸ್ ಕಾಲೇಜಿನ ಸಂಸ್ಕೃತ ಉಪನ್ಯಾಸರಾದ ಸುರೇಖಾ ತಂತ್ರಿ ಅವರು ಮಾತನಾಡಿ, ಯೋಗದಿಂದಾಗಿ ಅಷ್ಟ ಸಿದ್ಧಿಗಳನ್ನು ಪಡೆಯಬಹುದಾಗಿದೆ. ಯೋಗ ಮಾಡೋದ್ರಿಂದ ಸರ್ವ ರೋಗಗಳು ನಿವಾರಿಸುತ್ತೆ ಹಾಗೂ ಶಿಸ್ತನ್ನ ಕಲಿಸಿಕೊಡುತ್ತೆ. ಮಾನವನ ಜೀವನದಲ್ಲಿ ಯೋಗ ಅಂದ್ರೆ ಜೀವ ವಿಮೆ ಇದ್ದ ಹಾಗೆ ಅಂತ ಹೇಳಿದ್ರು. ಈ ಸಾಧನಾ ಪಾದದಲ್ಲಿ ಅಂದ್ರೆ ನಾವು ಯೋಗಾಭ್ಯಾಸಗಳನ್ನು ಮಾಡ್ತಾ ನಮ್ಮ ಶರೀರವನ್ನು ನಾವು ಪರ್ಫೆಕ್ಟ್ ಮಾಡಲಿಕ್ಕೆ ನೋಡಿದ್ದೇವೆ. ಆದರೆ ನಿಜವಾಗ್ಲೂ ಅದರಿಂದ ಇನ್ನೊಂದು ಅದು ಮುಂದಿನ ಬೆಳವಣಿಗೆ ಏನು ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಸ್ಥಿರತೆಯನ್ನು ಕಾಪಾಡುವಂಥದ್ದು, ಮನಸ್ಸಲ್ಲಿರುವಂಥ ಕಲ್ಮಶಗಳನ್ನು ನಿವಾರಿಸುವಂಥದ್ದು. ಸರ್ ಹೇಳಿದಾಗೆ ಅವರು ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸುವಂಥ ಸಾಮರ್ಥ್ಯ ಅವರಿಗೆ ಬಂದಿದೆ. ಅದು ಯಾಕಂತ ಹೇಳಿದ್ರೆ ಅವರಲ್ಲಿ ಆ ಯೋಗಾಭ್ಯಾಸದ ಒಂದು ಪರಿಣಾಮ ಅಥವಾ ಈ ಮಲ್ಲಕಂಬ ಇದೆಲ್ಲ ನಮ್ಮ ದೇಹ ಯಾವಾಗ ನಮಗೆ ಸಾಮರ್ಥ್ಯವನ್ನು ಕೊಡ್ತದೋ, ಇವರೆಲ್ಲ ಹೇಳಿದಾಗೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಬಳಿಕ 48 ದಿನಗಳ ಉಚಿತ ಯೋಗ ತರಬೇತಿಯನ್ನ ನಡೆಸಿಕೊಟ್ಟ ಯೋಗ ಗುರುಗಳಾದ ರಘುವೀರ್ ಅವಧಾನಿ ಅವರನ್ನ ಗುರುದಕ್ಷಿಣೆಯನ್ನ ನೀಡಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದವರು, ಈ ವ್ಯಾಯಾಮ ಶಾಲೆ ಅನೇಕ ವರ್ಷದ ಇತಿಹಾಸವನ್ನ ಹೊಂದಿದೆ. ಅನೇಕ ಹಿರಿಯರು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಯೋಗವು ಜೀವನದ ಮುಖ್ಯ ಕಾರ್ಯವಾಗಿದೆ ಅಂತ ಹೇಳಿದರು. ಅಂತ ಹೇಳಿದ್ರೆ ಆ ಪರಮಾತ್ಮನ ಜೊತೆ ಪರಮಾತ್ಮನ ಜೊತೆ ಸಂಯೋಗ ಈ ದೇಹಧಾರಿಗಳಾಗಿ ಇರಬಹುದು. ದೇಹಧಾರಿಗಳಾಗಿದ್ದುಕೊಂಡೇ ಪರಮಾತ್ಮನ ಜೊತೆ ಸಂಯೋಗ ಇರುತ್ತೆ. ಅದರ ನಡುವೆ ಒಂದು ಆರೋಗ್ಯ ಸಂಯಮ ಇಂದ್ರಿಯ ಗ್ರಾಮಂ ಅಂತ ಹೇಳೋದ್ರಿಂದ ಬರುವಂಥದ್ದು. ಸಂಯಮ ಇಂದ್ರಿಯ ಗ್ರಾಮ, ನಾವು ಇಂದ್ರಿಯಗಳಲ್ಲಿ ಸ್ವಲ್ಪ ನಮ್ಮ ನಿಯಂತ್ರಣ ಬಂತು. ಮೊದಲದು ಸೈಡ್ ಬೆನಿಫಿಟ್ ಅಂತೀವಿ ನಾವು, ಅದನ್ನು ಮೇನ್ ಬೆನಿಫಿಟ್ ಅಲ್ಲ, ಆದರೆ ಅದೇ ಪ್ರಧಾನ ಆಗಿದೆ. ಯಾಕಂದರೆ ನಾವು ಆರೋಗ್ಯವನ್ನು ಕಳಚಿಕೊಳ್ಳುವ ಸಾಧನೆಗಳನ್ನೆಲ್ಲ ಹಲವಾರು ಇಂದ್ರಿಯಗಳಿಗೆ ಬಲಿ ಆಗಿ ಆರೋಗ್ಯವನ್ನು ಕಳಚಿಕೊಂಡು ಆ ಸ್ಥಿತಿಗೆ. ಬಳಿಕ ಯೋಗ ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಬೆಳಿಗ್ಗೆ ಕ್ಲಿಪ್ತ ಸಮಯಕ್ಕೆ ಸರಿಯಾಗಿ ಬಂದು ನಾವು ಮಾಡುವ ತಪ್ಪುಗಳನ್ನೆಲ್ಲ ತಿದ್ದಿ ನಮಗೆ ಸರಿಯಾದ ರೀತಿಯಲ್ಲಿ ತಾಳ್ಮೆಯಿಂದ ಯೋಗಾಭ್ಯಾಸವನ್ನು ಕಲಿಸಿ, ಅವರ ತಾಳ್ಮೆ ಮತ್ತು ಅದರೊಟ್ಟಿಗೆ ನಮಗೆ ಗೀತೆಯ ಸಾರವನ್ನು ಸಹ ಸಮಯದಲ್ಲಿ ಹೇಳಿ ಜೀವನದ ಮೌಲ್ಯಗಳನ್ನು ತಿಳಿಸಿ ನಮಗೆ ಬೌದ್ಧಿಕವಾಗಿಯೂ ಬಹಳಷ್ಟು ಜ್ಞಾನವನ್ನು ಕೊಟ್ಟಿದ್ದಾರೆ. ನೀವು ಸ್ಟಾರ್ಟ್ ಮಾಡಿದ ಲೆಗಸಿಯನ್ನು ನಾವು ಕಂಟಿನ್ಯೂ ಮಾಡ್ತೇವೆ. ಈಗ ನನಗೆ ಕೂಡ ಒಂದು ಕಾನ್ಫಿಡೆನ್ಸ್ ಬಂದಿದೆ.
one of the things I learned is confidence. It's not about I can do, it's something about I can help others to do. ನಾನು ಕೂಡ ಬೇರೆಯವರಿಗೆ ಕಲಿಸ್ಬೋದು ಅಂತ ಒಂದು ಕಾನ್ಫಿಡೆನ್ಸ್. ಸಮಾಜ ಪ್ರತಿನಿತ್ಯ ನಮ್ಮ ಸಮಾಜ ಅನೇಕ ನಾವು ಮಾನಸಿಕ ಒತ್ತಡಗಳಿಗೆ ಒಳಗಾಗ್ತೀವಿ, ತುಂಬ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಿರ್ತೀವಿ. ಬೇರೆ ಬೇರೆ ಟ್ರೈನಿಂಗು ಅದು ಇದು ಅಂದರೆ ನಾವು ಶಾಲೆ ಸರ್ಕಾರಿ ಪ್ರೌಢಶಾಲೆ ನಾವು ಶಾಲೆ ಸಿಕ್ಕಿ ಹಲವಾರು ಇದು ಒತ್ತಡಗಳಿಗೆ ಆಗ್ತಾ ಇದ್ದೇವೆ. ನಾನು ವೈಯಕ್ತಿಕವಾಗಿ ಒತ್ತಡಕ್ಕೆ ಒಳಗಾಗ್ತಾ ಇದ್ದೆ. ನನಗೆ ಈಗ ಪ್ರಾಣಾಯಾಮ ಮಾಡೋದ್ರಿಂದ ಆ ಒತ್ತಡ ಎಲ್ಲ ಪರಿಪೂರ್ಣವಾಗಿ ನಿವಾರಣೆಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಯೋಗದ ಪ್ರದರ್ಶನವೂ ನಡೆಯಿತು. ಶ್ರೀ ಯಶವಂತ ವ್ಯಾಯಾಮ ಶಾಲೆಯ ವಿದ್ಯಾರ್ಥಿಗಳಿಂದ ನಾಗೇಂದ್ರ ವಿ ಬಾಳಿಗ ಅವರ ಮಾರ್ಗದರ್ಶನದಲ್ಲಿ ಸುಮಾರು 45 ನಿಮಿಷಗಳ ಕಾಲ ಮನಮೋಹಕ ಮಲ್ಲಕಂಬ ಪ್ರದರ್ಶನಗೊಂಡಿತು. ಹಲವು ಕಸರತ್ತುಗಳು ಬಹಳ ಸುಂದರವಾದಂತಹ ಗೋಪುರಾಕೃತಿ. ಈಗ ಸಿಂಹಾಸನದ ಮಾದರಿಯಲ್ಲಿ ಮಲ್ಲಕಂಬವು ಕೂಡ ಅದರಿಂದ ವ್ಯಾಯಾಮ ಕೂಡ ಒಂದು 64 ಕಲೆಗಳಲ್ಲಿ ಒಂದು. ಹಲವು ಯೋಗಾಸನಗಳನ್ನು ಸಮನ್ವಯ ಮಾಡಿದಂತಹ ಈ ಗೋಪುರಾಕೃತಿ ಸಿಂಹಾಸನದ ಸ್ಥಿತಿ ಆಪದುಂಟು. ಆದ್ದರಿಂದ ಬಹಳ ಜಾಗೃತಿಯಲ್ಲಿ ಆ ವಿಪರೀತ ಧರ್ಮ ಯೋಚನೆ ಮಾಡ್ತಿರ್ತದೆ. ಕಂಗಾಲಗಳ ಕೆಲ ಆಧಾರದಕ್ಕೆ ಒಂದು ಇಲ್ಲೊಂದು ದಂಡರಾಸನೊಟ್ಟಿಗೆ ಈ ಶೀರ್ಷಾಸನದ ಉಪಯೋಗ ಸಿಗ್ತದೆ ಅವರಿಗೆ. ಈಗ ಮಲ್ಲಕಂಬವನ್ನು ತನ್ನ ಮೊಣಕಟ್ಟಿನ ಮೊಣಕಾಲಿನ ಹಿಂಬದಿಯಿಂದ ಒತ್ತಿ ಹಿಡಿದು ಕೆಳಕ್ಕೆ ಇಲ್ಲಿನ ಆಕೃತಿಯಲ್ಲಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿವಪ್ರಸಾದ್, ಗೀತಾ, ನಾಗೇಂದ್ರ ವಿ ಬಾಳಿಗ, ಪಿ ವಸಂತ ಪ್ರಭು, ಯು ಲಕ್ಷ್ಮಣ್ ಭಟ್, ನಾರಾಯಣ್ ಕಾಮತ್ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಬಂಟ್ವಾಳ.